ಬಾಬರಿ ಮಸೀದಿ ಧ್ವಂಸ ಪ್ರಕರಣದ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ನೀಡಿ ಮಾಧ್ಯಮಗಳೊಂದಿಗೆ ಸಂತಸ ಹೊರಹಾಕಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ನಮ್ಮ ಹಿಂದೂ ಸಮಾಜ ಹಾಗೂ ಶ್ರೀರಾಮ ಜನ್ಮಸ್ಥಳವನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿದಂತಹ ಹೋರಾಟಗಾರರ ಮೇಲಿದ್ದಂತಹ ಆರೋಪ ಖುಲಾಸೆ ಆಗಿರುವುದು ಶ್ರೀರಾಮನ ಮೂಲಕ ಹಿಂದೂ ಸಮಾಜಕ್ಕೆ ಸಿಕ್ಕಿರುವಂತಹ ಜಯ. ಕೋಟ್ಯಾಂತರ ಹಿಂದೂ ಸಂಘಟನೆಗಳು ರಾಮನ ಜನ್ಮಸ್ಥಳದಲ್ಲಿದ್ದ ಭವ್ಯ ಶ್ರೀಮಂದಿರ ನಿರ್ಮಾಣಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಈ ವೇಳೆ ಕೆಲ ಆಕ್ರೋಶ ಭರಿತ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕಟ್ಟಡ ನೆಲಕುರಿಸಿದ್ದಾರೆ. ಆ ಸಮಯದಲ್ಲಿ ಕೆಲವು ಹಿಂದೂ ಮುಖಂಡರುಗಳು ಆರೋಪಿಗಳೆಂದು ಬಿಂಬಿಸಿ ಅವರ ಮೇಲೆ ಮೊಕದ್ದಮೆ ಹಾಕಿದ್ರು. ಇದೀಗ ಎಲ್ಲ ಹಿಂದೂ ಮುಖಂಡರು ಖುಲಾಸೆಯಾಗಿದ್ದು ಸ್ವಾಗತಾರ್ಹ ಎಂದರು. ಬಳಿಕ ಸಿದ್ದರಾಮಯ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿವಾದಿತ ಕಟ್ಟಡ ನೆಲಕ್ಕೆ ಉರುಳಿಸಿರತಕ್ಕಂತಹ ಆ ದಿನದಲ್ಲಿ ಇದ್ದಂತಹ ಒಂದಷ್ಟು ನಮ್ಮ ಹಿಂದೂ ಸಮಾಜ ಮತ್ತು ಶ್ರೀರಾಮನ ಜನ್ಮಸ್ಥಾನವನ್ನು ಉಳಿಸಬೇಕೆನ್ನುವಂಥ ಹೋರಾಟವನ್ನು ನಡೆಸಿರ್ತಕ್ಕಂಥ ಆ ಹೋರಾಟಗಾರರ ಮೇಲಿದ್ದಂಥ ಆರೋಪ ಇವತ್ತು ಖುಲಾಸೆ ಆಗಿರ್ತಕ್ಕಂಥದ್ದು ಶ್ರೀರಾಮನ ಮೂಲಕ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು, ಹಿಂದೂ ಸಮಾಜದ ಬಂಧುಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಪರಿವಾರ ಸಂಘಟನೆಗಳಾಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಭಾರತೀಯ ಜನತಾ ಪಾರ್ಟಿ, ಈ ರೀತಿ ಅನೇಕ ಪರಿವಾರ ಸಂಘಟನೆಗಳು ರಾಮನ ಜನ್ಮ ಸ್ಥಾನದಲ್ಲಿ ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೈಗೊಂಡಿರ್ತಕ್ಕಂಥ ಅನೇಕ ಹೋರಾಟಗಳ ಸಾಲಿನಲ್ಲಿ ವಿವಾದಿತ ಕಟ್ಟಡದ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯು ಒಂದು ಸೇರಿತ್ತು. ಪ್ರಾಯಶಃ ಆ ಸಂದರ್ಭದಲ್ಲಿ ಆಕ್ರೋಶಭರಿತವಾದಂತಹ ಸಮುದಾಯ ಸಮಾಜ ಆ ಕಟ್ಟಡ ನೆಲಕ್ಕುರುಳಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂತಹ ಒಂದಷ್ಟು ವ್ಯಕ್ತಿಗಳನ್ನು ಅಪರಾಧಿಗಳು ಎನ್ನುವಂಥ ದೃಷ್ಟಿಯಲ್ಲಿ ಅವರ ಮೇಲೆ ಮೊಕದ್ದಮೆಗಳಿತ್ತು. ಸನ್ಮಾನ್ಯ LK ಅಡ್ವಾಣಿಜಿ ಅವರಿರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಿರ್ಬೋದು, ಉಮಾಭಾರತಿ ಅವರು ಇರ್ಬೋದು, ಹೀಗೆ ಅನೇಕ ವಿನಯ್ ಕಟ್ಟಿಯಾರ್ ಅವರು ಇರ್ಬೋದು, ಈ ರೀತಿ ಅನೇಕ ಜನ ಈ ಪ್ರಕರಣಗಳಲ್ಲಿ ಮೂಲಕ ಖುಲಾಸೆ ಆಗಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಮತ್ತು ಅತ್ಯಂತ ಸಂತೋಷದಾಯಕ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆಲ್ಲರಿಗೂ ಶ್ರೀರಾಮಚಂದ್ರನ ಆಶೀರ್ವಾದ ಇದೆ ಮತ್ತು ಶ್ರೀರಾಮಚಂದ್ರನ ಪವಾಡ ಇದೆ ಎನ್ನುವಂಥದ್ದು ನಮಗೀಗ ಗೋಚರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಶಿಲಾನ್ಯಾಸ ನಡೆದು ಇನ್ನೇನೋ ಕೆಲವೇ ದಿನಗಳಲ್ಲಿ ತಿಂಗಳಲ್ಲಿ ಅವರ ಮೇಲಿನ ಕೇಸು ಸಹ ವಾಪಸ್ ರದ್ದಾಗಿರ್ತಕ್ಕಂಥದ್ದು ಅತ್ಯಂತ ಬಹಳ ಸಂತೋಷ ಮತ್ತು ಶ್ರೀರಾಮನ ಪವಾಡವೂ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾನೂನಿನ ಬಗ್ಗೆ ಅರಿತಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯ ಅವರು. ಪ್ರತಿಯೊಂದು ವಿಚಾರದಲ್ಲೂ ಕಾನೂನು ಮತ್ತು ನ್ಯಾಯಾಲಯದ ಬಗ್ಗೆ ಒತ್ತಿ ಹೇಳತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಬ್ಬ ನ್ಯಾಯವಾದಿಯಾಗಿ, ಒಬ್ಬ ಪ್ರತಿಪಕ್ಷದ ಹಿರಿಯ ನಾಯಕನಾಗಿ ಇದು ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ. ಇದು ಖಂಡಿತ ನಾನು ಹೇಳ್ತೇನೆ, ಕೇವಲ ಮತ ರಾಜಕಾರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ, ಅಲ್ಪಸಂಖ್ಯಾತರ ತುಷ್ಟೀಕರಣದ ಅವರ ಪರಿಯನ್ನು ಅಯೋಧ್ಯೆಯ ಶ್ರೀರಾಮಚಂದ್ರ ಮಂದಿರದ ಈ ತೀರ್ಪಿನಲ್ಲೂ ನೀವು ಪ್ರದರ್ಶಿಸಿದ್ದೀರಿ ಅಂತ ಹೇಳಿದ್ರೆ ಇದು ಖಂಡಿತ ನಿಮ್ಮ ಪತನಕ್ಕೆ ಇನ್ನೊಂದು ಹಾದಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ವಿವಾದಿತ ಕಟ್ಟಡ